ಕೊರೋನಾ ಬಂದ ನಂತರ ಎಲ್ಲಾ ಕ್ಷೇತ್ರದಲ್ಲೂ ನಷ್ಟ ಉಂಟಾಗಿದೆ. ಕರಾವಳಿಯ ಆರ್ಥಿಕತೆಗೆ ಅತಿದೊಡ್ಡ ಕೊಡುಗೆ ನೀಡುವ ಮೀನುಗಾರಿಕಾ ವಲಯವಂತೂ ತೀವ್ರ ನಷ್ಟ ಅನುಭವಿಸಿದೆ. ಮೀನುಗಾರರು ಎದುರಿಸುತ್ತಿರುವ ಸಮಸ್ಯೆಗಳೇನು, ಅವರ ಬೇಡಿಕೆಗಳೇನು, ಈ ಸ್ಟೋರಿ ನೋಡಿ. ಇದು ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿರುವ ಅತಿ ದೊಡ್ಡ ಬಂದರು. ವರ್ಷದ 365 ದಿನವೂ ಇಲ್ಲಿ ಮೀನುಗಾರಿಕೆಗೆ ಸಂಬಂಧಿತ ಚಟುವಟಿಕೆಗಳು ನಡೆಯುತ್ತೆ. ಆದರೆ ಲಾಕ್ಡೌನ್ ಘೋಷಣೆ ಆದ ನಂತರ ಮೀನುಗಾರಿಕಾ ಚಟುವಟಿಕೆ ಬಹುತೇಕ ಸ್ಥಗಿತಗೊಂಡಿದೆ. 10 ಗಂಟೆ ಹೊತ್ತಿಗೆ ಮಲ್ಪೆ ಬಂದರು ಖಾಲಿಯಾಗಿ ಬಿಡುತ್ತದೆ. 5 ರಿಂದ 10 ಗಂಟೆಯವರೆಗೆ ಮಾತ್ರ ಸದ್ಯ ಮೀನುಗಾರಿಕಾ ಚಟುವಟಿಕೆ ನಡೆಸಲಾಗುತ್ತಿದೆ. ಮೀನು ಹೊತ್ತು ತರುವ ಬೋಟ್ಗಳನ್ನು ಖಾಲಿ ಮಾಡುವುದಕ್ಕಷ್ಟೇ ಸಮಯ ದೊರಕುತ್ತಿದೆ. ಮರುದಿನದ ಮೀನುಗಾರಿಕೆಗೆ ತೆರಳಲು ಸಿದ್ಧತೆ ಮಾಡಿಕೊಳ್ಳಲು ಅವಕಾಶ ಇಲ್ಲದಂತಾಗಿದೆ. ಬೋಟುಗಳಿಗೆ ಐಸ್ ತುಂಬಿಸುವುದು, ಬಲೆ, ಬೋಟ್ ರಿಪೇರಿ ಮಾಡಿಕೊಳ್ಳುವುದು ಮುಂತಾದ ಚಟುವಟಿಕೆಗಳಿಗೆ ಅಡ್ಡಿಯಾಗಿದೆ. ಮೀನುಗಾರಿಕೆಯನ್ನು ಕೂಡ ಕೃಷಿ ಎಂದು ಪರಿಗಣಿಸಿ ಹೆಚ್ಚಿನ ಸಮಯಾವಕಾಶ ಕಲ್ಪಿಸಬೇಕೆಂದು ಮೀನುಗಾರರು ಒತ್ತಾಯಿಸಿದ್ದಾರೆ. ಜೊತೆಗೆ ಮೀನು ಕಡಿಮೆ ಆಗಿರುವ ಕಾರಣಕ್ಕೆ ಮೀನಿನ ದರವೂ ಕೂಡ ಹೆಚ್ಚಾಗಿದೆ. ಇದರಿಂದ ಮೀನು ಪ್ರಿಯರಿಗೂ ಮೀನು ಸದ್ಯ ತುಟ್ಟಿಯಾಗಿದೆ. ಈಗ ಈ ಲಾಕ್ಡೌನ್ನಿಂದಾಗಿ ಮೀನು ತಗೊಳ್ಳೋರಿಗೆ ನಾವು ಬೇಗ ಬರಬೇಕಾಗ್ತದೆ. ನಾವು ತಗೊಳ್ಬೇಕಾದ್ರೆ, ಇಲ್ಲಾದರೆ ಕೆಲಸ ಎಲ್ಲ ರೇಟ್ ಜಾಸ್ತಿ ಆಗ್ತದೆ. ನಾವು ಕಮ್ಮಿಗೆ ಸಿಗ್ತದೆ ಅಂತ ಬರ್ತೇವೆ, ಆದರೆ ಕೆಲಸ ಎಲ್ಲ ಈಗ ರೇಟ್ ಎಲ್ಲ ಜಾಸ್ತಿ ಆಗಿರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಬಂದು ಸ್ವಲ್ಪ ಮೀನು ತಗೊಳ್ಳೋದು ಅಂತ ಬರೋದು. ಕೆಲವು ಅಂಗಡಿಗಳು ಬೇಗ ಬಂದಾಗ್ತದೆ, 10 ಗಂಟೆಗೆ ಬಂದಾಗ್ತದೆ. ಹಾಗಾಗಿ ಜಾಸ್ತಿ ಅಂಗಡಿಗಳೆಲ್ಲ ಓಪನ್ ಇರುವುದಿಲ್ಲ. ಮೀನಿಗೆ ಟೈಮ್ ಕೊಡಲಿಲ್ಲ. ಮೀನು 12 ಗಂಟೆ ತನಕ ಮಾತ್ರ. ಸಂಜೆ ತನಕ ಕೊಟ್ಟಿದ್ರೆ ಒಳ್ಳೆಯದಾಗ್ತಿತ್ತು, ಜನರಿಗೆ ಸ್ವಲ್ಪ ಅನುಕೂಲ ಆಗ್ತಿತ್ತು. ಕೆಲವರು ದೂರದಿಂದ ಬರ್ತಾರೆ, ಖಾಲಿ ಮೀನಿಗೋಸ್ಕರ ಬರ್ತಾರೆ. ಹಾಗಾಗಿ ಅವರಿಗೆ ಒಂದು ಅನುಕೂಲ ಮಾಡಿಕೊಟ್ಟಾಗೆ ಆಗ್ತದೆ. ಒಂದು ಸ್ವಲ್ಪ ತರಕಾರಿ ಮಾರಾಟಕ್ಕೆ ಸಂಜೆಯವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಮೀನು ಮಾರುಕಟ್ಟೆಗಳು 10 ಗಂಟೆಗೆ ಬಂದ್ ಆಗುತ್ತೆ. ಇದರಿಂದ ಕಡಲಿನಿಂದ ತಂದ ಮೀನುಗಳು ಮಾರುಕಟ್ಟೆಯ ಮೂಲಕ ಗ್ರಾಹಕರಿಗೆ ತಲುಪಲು ಸಾಧ್ಯವಾಗುತ್ತಿಲ್ಲ. ಮೀನಿನ ದರದಲ್ಲೂ ವ್ಯತ್ಯಾಸವಾಗಿದೆ. ಕರಾವಳಿಯ ಆರ್ಥಿಕತೆಗೆ ಇದರಿಂದ ಭಾರಿ ಹೊಡೆತ ಬಿದ್ದಿದೆ. ಕನಿಷ್ಠ ಪಕ್ಷ 12 ಗಂಟೆಯವರೆಗಾದರೂ ಮೀನುಗಾರಿಕಾ ಚಟುವಟಿಕೆ ನಡೆಸಲು ಅವಕಾಶ ಕೊಡಿ ಎಂದು ಒತ್ತಾಯಿಸುತ್ತಿದ್ದಾರೆ. ಈಗಾಗಲೇ ಡೀಸೆಲ್ ಸಬ್ಸಿಡಿ ಸಿಗದೆ ಮೀನುಗಾರರು ಸಂಕಷ್ಟದಲ್ಲಿದ್ದಾರೆ. ಕಳೆದ 4 ತಿಂಗಳಿಂದ 16 ಕೋಟಿ ರೂಪಾಯಿ ಡೀಸೆಲ್ ಸಬ್ಸಿಡಿ ಬಿಡುಗಡೆಯಾಗಿಲ್ಲ. ಇದು ಲಾಕ್ಡೌನ್ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹತ್ತು ಗಂಟೆಗೆ ಬಂದ್ ಮಾಡಿದ. ನಾಂಗೆ ಎಲ್ಲೊಂದು ಊಟ ತಿನ್ಬೇಕು, ಎಲ್ಲೊಂದು ತಿನ್ಬೇಕು. ಈಗ ನಾಂಗೆ ಇದಕ್ಕೊಂಡೇ ಎங்களுக்கு ಜೀವನ ಹೋಗ್ಬೇಕು. ಕಾಂಡೆ ಒಂದು 10 ಗಂಟೆಗೆ ಪೂರ ಮೀನು 10,000 ಮೀನು ಅಲ್ಲೇ ಉಂಟು. ಈಗ 2 ದಿನ ಮೀನೇ ಮಾರಲಿಲ್ಲ. ಈಗ 10 ಗಂಟೆಗೆ ಬರ್ತಂಗಂಟು ಪೂರ ಮೀನು ಮಾರಲಿಕ್ಕೆ ಆಗುದಿಲ್ಲ. ಈಗ ನಷ್ಟ ಆಪುಂಡು. ನಂಗೆ ಎಲ್ಲೊಂದು ಊಟ ತಿನ್ಲಿಕ್ಕೆ ಎಲ್ಲೊಂದು ತಿನ್ನೋದು. ನಂಗೆ ಇದು ನಂಬಿ ನಂಗೆ ಜೀವ ಹೋಗ್ಬೇಕಲ್ಲ ನಂಗಳದು. ಜನ ಬರುದಿಲ್ಲ, ಒಂದು ಜನ ಬರುದಿಲ್ಲ. ಅಲ್ಲ ಎಲ್ಲ ಹೊಡೆದು ಅಲ್ಲೇ ಕಲ್ಸಿ ಬಿಡ್ತಾರೆ. ಒಂದು ಜನ ಮುಂಡಾಗ ಬರುದಿಲ್ಲ. ಅದಕ್ಕೆ ಮುನ್ನೆ ಒಂದು 10 ರೂಪಾಯಿ ಸಿಕ್ಕಿದ್ದು, ಒಂದು ಊಟ ಮಾಡಿದ್ವು. ಇದಿಲ್ಲೇ 20 ವರ್ಷ ಆಯ್ತು ನಾ ಇಲ್ಲಿಗೆ ಬತ್ತುಂಡು. ಇದಿಲ್ಲೇ ಊಟ ತಿಂದು ನಮ್ಮ ಮಕ್ಕಳಿಗೆ ಎಲ್ಲ ಮದುವೆ ಮಾಡಿಕೊಡ್ತಾ ಇಲ್ಲಿಗೆ ಬಂದೇ ಹೆಂಗೆ ಜೀವ ಹೋಗಿದ್ದು. ನಂಗೆ ತಮಿಳ್ನಾಡು ಕಡಲೂರು, ಇಲ್ಲೇ ಒಂದೇ ಜೀವ ಹೋಗಿದ್ದು. ಈಗ 10 ಗಂಟೆಗೆ ಬಂದು ಮಾಡಿದ್ರೆ ನಂಗೆ ಎಂತ ಮಾಡೋದು, ಎಲ್ಲೊಂದು ಊಟ ತಿನ್ನೋದು ಯಾರಿಲ್ಲ. ಎನ್ನ ಗಂಡ ತೀರು ಹೋಗಿದ್ದು. ನಾವು ಒಪ್ಪಲೇ ತುಡಿಬೇಕು. ಎಂತ ಮಾಡುದು. ಇನ್ನು ಕೇವಲ 1 ತಿಂಗಳ ಆಳ ಸಮುದ್ರ ಮೀನುಗಾರಿಕೆ ಬಾಕಿ ಇದೆ. ಮೀನುಗಾರಿಕಾ ಸೀಸನ್ ನಲ್ಲಿ ಕರೋನಾ ವೈರಸ್ ಅಪ್ಪಳಿಸಿರುವುದು ಕೈಗೆ ಬಂದ ತುತ್ತು ಬಾಯಿಗೆ ಸಿಕ್ಕಿಲ್ಲ ಎಂಬಂತಾಗಿದೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ.